ಪ್ರೀತಿಯ ವಿದ್ಯಾರ್ಥಿಗಳೇ, ಮಧುರ ಕನ್ನಡ ಕಲಿಯೋಣ ಚಾನೆಲ್ಗೆ ಸ್ವಾಗತ. ಮಕ್ಕಳೇ, ಇವತ್ತು ನಾವು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರ್ತಕ್ಕಂತಹ ಕನ್ನಡ ಮೌಲ್ವಿ ಗದ್ಯಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಲೇಖಕರು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್. ಇವರ ಕಾಲ ಕ್ರಿಸ್ತಶಕ 1904ರಿಂದ 1991. ಸ್ಥಳ ಹಾಸನ ಜಿಲ್ಲೆಯ ಗೊರೂರು ಗ್ರಾಮ. ಇವರು ಬರೆದಿರ್ತಕ್ಕಂತಹ ಕೃತಿಗಳು: ನಮ್ಮ ಊರಿನ ರಸಿಕರು, ಗರುಡಗಂಬದ ದಾಸಯ್ಯ, ಮೆರವಣಿಗೆ, ಹೇಮಾವತಿ ತೀರದಲ್ಲಿ, ಪುನರ್ಜನ್ಮ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಇವರ ಪ್ರವಾಸ ಕಥನ, ಅಮೆರಿಕಾದಲ್ಲಿ ಗೊರೂರು ಇತ್ಯಾದಿ. ಇವರು ಪಡೆದಿರ್ತಕ್ಕಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಗೌರವ ಡಿ.ಲಿಟ್ ಪದವಿ. ಡಿ.ಲಿಟ್ ಅಂದರೆ ಏನು ಹೇಳಿದ್ದೆ? ಡಾಕ್ಟರ್ ಆಫ್ ಲಿಟ್ರೇಚರ್. ಮತ್ತು ಈ ಪ್ರಸ್ತುತ ಗದ್ಯಪಾಠವನ್ನು ಆಯ್ಕೆ ಮಾಡಿರ್ತಕ್ಕಂತಹ ಕೃತಿ ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಈಗ ಕಠಿಣ ಶಬ್ದಾರ್ಥಗಳು. ಮೌಲ್ವಿ ಅಂದರೆ ಮುಸ್ಲಿಂ ಗುರು. ಸುದಿನ, ಒಳ್ಳೆಯ ದಿನ. ಅನಿರ್ವಚನೀಯ ಅಂದರೆ ಮಾತಿನಲ್ಲಿ ಬಣ್ಣಿಸಲಾಗದ ಅಥವಾ ವರ್ಣಿಸಲಾಗದ. ವೃದ್ಧ, ಮುದುಕ, ವಯಸ್ಸಾದ. ಉದಾತ್ತ, ಉನ್ನತ. ರಸಹೀನ, ನೀರಸ ಅಥವಾ ಸತ್ವಹೀನ. ಈಗ ಮಕ್ಕಳೇ, ಅಭ್ಯಾಸದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಯಾವುದು? ಉತ್ತರ: ಮೌಲ್ವಿ ಹಿಡಿದಿದ್ದ ಕನ್ನಡದ ಪುಸ್ತಕ ಕುಮಾರವ್ಯಾಸ ಭಾರತ. ಎರಡನೇ ಪ್ರಶ್ನೆ ನೋಡೋಣ. ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಏನೆಂದು ಹೆಸರಾಗಿದ್ದನು? ಉತ್ತರ: ಯಕ್ಷಗಾನದ ಪಾತ್ರಧಾರಿ ಸಾಹೇಬನು ಹುಸೇನ್ ಕೃಷ್ಣ ಎಂದು ಹೆಸರಾಗಿದ್ದನು. ಮೂರನೇ ಪ್ರಶ್ನೆ: ಕನ್ನಡ ಮೌಲ್ವಿಯ ವೃತ್ತಿ ಯಾವುದು? ಉತ್ತರ: ಕನ್ನಡ ಮೌಲ್ವಿಯವರದು ಉಪಾಧ್ಯಾಯ ವೃತ್ತಿ. ನಾಲ್ಕನೇ ಪ್ರಶ್ನೆ: ಡಿ.ವಿ.ಜಿಯವರ ಯಾವ ಕೃತಿ ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು? ಉತ್ತರ: ಡಿ.ವಿ.ಜಿಯವರ ಉಮರನ ಒಸಗೆ ಕೃತಿ ಮೌಲ್ವಿಯ ಬಾಯಿಗೆ ಪೂರ್ತಿ ಬರುತ್ತಿತ್ತು. ಮಕ್ಕಳೇ, ಈಗ ಆಮೇಲೆ ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ: ಕನ್ನಡ ಮೌಲ್ವಿಯ ವೇಷಭೂಷಣ ಹೇಗಿತ್ತು? ಉತ್ತರ: ಕನ್ನಡ ಮೌಲ್ವಿ ಎತ್ತರದ ಕೆಂಪನೆಯ ಆಳು, ಮುಖದಲ್ಲಿ ಒಳ್ಳೆಯ ಕಳೆ, ಕಣ್ಣಿನ ದೃಷ್ಟಿ ತೀಕ್ಷ್ಣ, ಗಡ್ಡ ಪೂರ್ತಿ ಬೆಳ್ಳಗಾಗಿ ಹತ್ತಿಯ ತುಪ್ಪಳದಂತೆ ತೋರುತ್ತಿತ್ತು, ವಿಶಾಲವಾದ ಹಣೆ, ಗಂಭೀರವಾದ ಮುಖ, ಇಸ್ತ್ರಿ ಮಾಡಿದ ಬಿಳಿಯ ಶರಾಯಿ. ಆತನನ್ನು ನೋಡಿದವರಿಗೆ ಇವನೊಬ್ಬ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಮಕ್ಕಳೇ, ಈಗ ಎರಡನೇ ಪ್ರಶ್ನೆ: ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಉತ್ತರ: ಮೌಲ್ವಿ ಇದ್ದ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಮೌಲ್ವಿಯ ತಂದೆಗೆ ಉರ್ದು ಓದಲು ಬರೆಯಲು ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯ ಉರ್ದು ಶಾಲೆಯ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಅಂದರೆ ಶನಿವಾರ ಭಾನುವಾರ ಮಾತ್ರ ಮನೆಗೆ ಬಂದು ಉರ್ದು ಕಲಿಸುತ್ತಿದ್ದರು. ಹೀಗೆ ಮೌಲ್ವಿ ಉರ್ದುವನ್ನು ಬೇಗ ಕಲಿತರು. ಇವರು ಶಾಲೆಗೆ ಹೋಗಿ ಕಲಿತದ್ದು ಕನ್ನಡ ಕೇವಲ 3ನೇ ತರಗತಿಯವರೆಗೆ. ಹೀಗೆ ಮೌಲ್ವಿಯ ವಿದ್ಯಾಭ್ಯಾಸ ನಡೆಯಿತು. ಮಕ್ಕಳೇ, ಈಗ 3ನೇ ಪ್ರಶ್ನೆ ನೋಡುವ. ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ: ಲೇಖಕರ ಹಳ್ಳಿಯಲ್ಲಿ ನಡೆಯುತ್ತಿದ್ದ ಯಕ್ಷಗಾನದಲ್ಲಿ ಹುಸೇನ್ ಸಾಹೇಬನು ಕೃಷ್ಣನ ಪಾತ್ರವನ್ನು ಅಮೋಘವಾಗಿ ಅಭಿನಯಿಸುತ್ತಿದ್ದನು. ಅವನ ವಾಕ್ಶುದ್ಧಿ ಚೆನ್ನಾಗಿತ್ತು, ವೇಷಭೂಷಣ ಸುಂದರವಾಗಿರುತ್ತಿತ್ತು. ಅವನು ಕೃಷ್ಣನ ಪಾತ್ರದಲ್ಲಿ ರಂಗಸ್ಥಳಕ್ಕೆ ಬಂದರೆ ವೈದಿಕ ಮನೆತನದ ವೃದ್ಧೆಯರು ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿಯುತ್ತಿದ್ದರು. ಪಾತ್ರ ಮಾಡುತ್ತಿರುವುದು ಯಾರೇ ಆದರೂ ತಾವು ಕೈ ಮುಗಿದಿರುವುದು ಕೃಷ್ಣನಿಗೆ ತಲುಪುತ್ತದೆ ಎಂಬ ನಂಬಿಕೆ ಅವರಲ್ಲಿತ್ತು. ಮಕ್ಕಳೇ, ಈಗ ಇಮೇಲ್ ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ: ಗುರೂರು ಹಾಗೂ ಮೌಲ್ವಿಯ ನಡುವೆ ನಡೆದ ಸಂಭಾಷಣೆಯನ್ನು ಸಂಕ್ಷೇಪಿಸಿ ಬರೆಯಿರಿ. ಉತ್ತರ: ಲೇಖಕರು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ
ಒಬ್ಬ ಮುಸಲ್ಮಾನ ವ್ಯಕ್ತಿಯ ಆಗಮನವಾಗುತ್ತದೆ. ಅವರ ವೇಷಭೂಷಣ ಹಾಗೂ ಅವರ ಕೈಯಲ್ಲಿದ್ದ ಕುಮಾರವ್ಯಾಸ ಭಾರತ ಪುಸ್ತಕದಿಂದ ಲೇಖಕರು ಆಕರ್ಷಿತರಾಗಿ ಅಚ್ಚರಿಯಿಂದ ಕನ್ನಡ ಬರುವುದೇ ನಿಮಗೆ ಎಂದು ಕೇಳುತ್ತಾರೆ. 3ನೇ ತರಗತಿಯವರೆಗಷ್ಟೇ ಕಲಿತರೂ 30 ವರ್ಷ ಪ್ರೈಮರಿ ಶಾಲೆಯ ಕನ್ನಡ ಶಿಕ್ಷಕನಾಗಿ ನಿವೃತ್ತಿಯಾದೆನೆಂದು ಸಾಹೇಬರು ಹೇಳುತ್ತಾರೆ. ಕೇವಲ ಮನೆಯ ಪಾಠದಿಂದ ನಾವು ಉರ್ದು ಕಲಿತಿರುವುದಾಗಿ ತಿಳಿಸುತ್ತಾರೆ. ಮಹಾಭಾರತ, ರಾಮಾಯಣ, ಭಗವದ್ಗೀತೆ, ಕುರಾನ್ ಎಲ್ಲವನ್ನೂ ತಾವು ಓದಿರುವುದಾಗಿಯೂ ಹೇಳುತ್ತಾರೆ. ಎಲ್ಲ ಧರ್ಮಗಳು ಹೇಳುವುದು ಮನುಷ್ಯ ಒಳ್ಳೆಯವನಾಗಿರಬೇಕೆಂಬ ಏಕೈಕ ಉಪದೇಶ ಎಂದು ಸಾಹೇಬರು ಹೇಳಿದಾಗ ಲೇಖಕರು ಅಚ್ಚರಿಯಿಂದ ಸಾಹೇಬರ ಕನ್ನಡ ಭಾಷೆಯನ್ನು ಹೊಗಳಿ, ಕನ್ನಡ ಪಾಠವನ್ನು ಚೆನ್ನಾಗಿ ಮಾಡುವಿರಾ ಎಂದು ಕೇಳುತ್ತಾರೆ. ತಮ್ಮ ಪಾಠವನ್ನು ಹುಡುಗರಷ್ಟೇ ಆಸಕ್ತಿಯಿಂದ ಶಿಕ್ಷಕರು ಕೇಳುತ್ತಾರೆ. 1,00,000 ಜನರ ಮುಂದೆ ಕೂಡ ಭಾಷಣ ಮಾಡಲು ಹೆದರುವುದಿಲ್ಲ. ನನ್ನ ಸಮಾನ ಪಾಠ ಮಾಡುವವರು ಕೂಡ ಯಾರೂ ಇಲ್ಲವೆಂದು ಎಲ್ಲರಿಂದಲೂ ಪ್ರಶಸ್ತಿ ಪಡೆದಿದ್ದೇನೆ ಎಂದು ಹೆಮ್ಮೆಯಿಂದ ಸಾಹೇಬರು ಹೇಳಿಕೊಳ್ಳುತ್ತಾರೆ. ರಾತ್ರಿ ಮಲಗುವ ಮೊದಲು 2 ಗಂಟೆ ಓದದಿದ್ದರೆ ನಿದ್ರೆಯೇ ಬರುವುದಿಲ್ಲ. ಉಮರನ ಒಸಗೆ ಸಂಪೂರ್ಣವಾಗಿ ಬಾಯಿಗೆ ಬರುತ್ತದೆ ಎಂದು ಲೇಖಕರ ಪ್ರಶ್ನೆಗೆ ಸಾಹೇಬರು ಉತ್ತರಿಸುತ್ತಾರೆ. ಗೊರೂರು ರಾಮಸ್ವಾಮಿ ಅಯ್ಯಂಗಾರರ ಸಾಹಿತ್ಯವನ್ನು ಸಾಹೇಬರು ಹೊಗಳಿ ಅವರು ಎದುರಿಗೆ ಬಂದರೆ ನೋಡಿದವರಿಗೆ ಇವನೊಬ್ಬ ಸದ್ಗೃಹಸ್ಥ ಎಂಬ ಭಾವನೆ ಉಂಟಾಗುತ್ತಿತ್ತು. ಮಕ್ಕಳೇ, ಈಗ 2ನೇ ಪ್ರಶ್ನೆ, ಮೌಲ್ವಿಯ ವಿದ್ಯಾಭ್ಯಾಸ ಹೇಗಾಯಿತು? ಉತ್ತರ: ಮೌಲ್ವಿ ಇದ್ದ ಊರಿನಲ್ಲಿ ಉರ್ದು ಶಾಲೆ ಇರಲಿಲ್ಲ. ಮೌಲ್ವಿಯ ತಂದೆಗೆ ಉರ್ದು ಓದಲು ಬರೆಯಲು ಬರುತ್ತಿರಲಿಲ್ಲ. 6 ಮೈಲಿ ದೂರದ ಹಳ್ಳಿಯ ಉರ್ದು ಶಾಲೆಯ ಉಪಾಧ್ಯಾಯರು ವಾರದಲ್ಲಿ 2 ದಿನ, ಅಂದರೆ ಶನಿವಾರ ಭಾನುವಾರ ಮಾತ್ರ ಮನೆಗೆ ಬಂದು ಉರ್ದು ಕಲಿಸುತ್ತಿದ್ದರು. ಹೀಗೆ ಮೌಲ್ವಿ ಉರ್ದುವನ್ನು ಬೇಗ ಕಲಿತರು. ಇವರು ಶಾಲೆಗೆ ಹೋಗಿ ಕಲಿತದ್ದು ಕನ್ನಡ, ಕೇವಲ 3ನೇ ತರಗತಿಯವರೆಗೆ. ಹೀಗೆ ಮೌಲ್ವಿಯ ವಿದ್ಯಾಭ್ಯಾಸ ನಡೆಯಿತು. ಮಕ್ಕಳೇ, ಈಗ 3ನೇ ಪ್ರಶ್ನೆ ನೋಡುವ. ಹುಸೇನ್ ಕೃಷ್ಣನ ಅಭಿನಯದ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಉತ್ತರ: ಲೇಖಕರ ಹಳ್ಳಿಯಲ್ಲಿ ನಡೆಯುತ್ತಿದ್ದ ಯಕ್ಷಗಾನದಲ್ಲಿ ಹುಸೇನ್ ಸಾಹೇಬನು ಕೃಷ್ಣನ ಪಾತ್ರವನ್ನು ಅಮೋಘವಾಗಿ ಅಭಿನಯಿಸುತ್ತಿದ್ದನು. ಅವನ ವಾಕ್ಶುದ್ಧಿ ಚೆನ್ನಾಗಿತ್ತು, ವೇಷಭೂಷಣ ಸುಂದರವಾಗಿರುತ್ತಿತ್ತು. ಅವನು ಕೃಷ್ಣನ ಪಾತ್ರದಲ್ಲಿ ರಂಗಸ್ಥಳಕ್ಕೆ ಬಂದರೆ ವೈದಿಕ ಮನೆತನದ ವೃದ್ಧೆಯರು ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿಯುತ್ತಿದ್ದರು. ಪಾತ್ರ ಮಾಡುತ್ತಿರುವುದು ಯಾರೇ ಆದರೂ ತಾವು ಕೈ ಮುಗಿದಿರುವುದು ಕೃಷ್ಣನಿಗೆ ತಲುಪುತ್ತದೆ ಎಂಬ ನಂಬಿಕೆ ಅವರಲ್ಲಿತ್ತು. ಮಕ್ಕಳೇ, ಈಗ ಇಮೇಲ್ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಮೊದಲನೇದು, ನಿಮಗೆ ಕನ್ನಡ ಬರುತ್ತದೆಯೇ? ಉತ್ತರ: ಈ ಮೇಲಿನ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯ ಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಸಂದರ್ಭ: ಲೇಖಕರು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಒಬ್ಬ ಮೌಲ್ವಿ ಕುಮಾರವ್ಯಾಸ ಭಾರತ ಪುಸ್ತಕವನ್ನು ಹಿಡಿದುಕೊಂಡು ಬರುತ್ತಾರೆ. ಅವರ ವರ್ಚಸ್ಸು ಅವರ ಕೈಯಲ್ಲಿದ್ದ ಪುಸ್ತಕವನ್ನು ಕಂಡು ಲೇಖಕರಿಗೆ ಅವರಲ್ಲಿ ವರ್ಣಿಸಲಾಗದ ಸುಂದರ ಸ್ನೇಹದ ಬಾಂಧವ್ಯ ಉಂಟಾಗುತ್ತದೆ. ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಲೇಬೇಕೆಂದು ಮೇಲಿನ ವಾಕ್ಯವನ್ನು ಲೇಖಕರು ಸಾಹೇಬರನ್ನು ಕೇಳುತ್ತಾರೆ. ಸ್ವಾರಸ್ಯ: ಜಾತಿ, ಮತ, ಭಾಷೆ, ಧರ್ಮದ ಗೊಂದಲವನ್ನು ಮೀರಿದ ಸ್ನೇಹ ಉತ್ತಮ. ಈಗ 2ನೇ ಪ್ರಶ್ನೆ, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಉತ್ತರ: ಈ ಮೇಲಿನ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಸಂದರ್ಭ: ಲೇಖಕರು ಪ್ರಯಾಣಿಸುತ್ತಿದ್ದ ಬಸ್ಸಿಗೆ ಕುಮಾರವ್ಯಾಸ ಭಾರತ ಪುಸ್ತಕವನ್ನು ಹಿಡಿದ ಮೌಲ್ವಿಯೊಬ್ಬರು ಬರುತ್ತಾರೆ. ಪ್ರಾಥಮಿಕ ಶಾಲೆಯ ಕನ್ನಡ ಉಪಾಧ್ಯಾಯರಾಗಿ ನಿವೃತ್ತರಾದೆನೆಂದು ಅವರು ಲೇಖಕರಿಗೆ ಹೇಳುತ್ತಾರೆ.
ನಿಮಗೆ ಉರ್ದು ಬರುವುದಿಲ್ಲವೇ ಎಂದು ಲೇಖಕರು ಕೇಳಿದಾಗ ಸಾಹೇಬರು ಈ ಮೇಲಿನ ವಾಕ್ಯವನ್ನು ಹೇಳಿ ಉತ್ತರಿಸುತ್ತಾರೆ. ಸ್ವಾರಸ್ಯ: ಮೌಲ್ವಿಯವರ ಭಾಷೆ ಉರ್ದು ಆಗಿದ್ದರೂ ಸಹ ಕನ್ನಡ ಭಾಷಾಭಿಮಾನವನ್ನು ಹೊಂದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಈಗ ಮಕ್ಕಳೇ, ಮೂರನೇ ಪ್ರಶ್ನೆ ನೋಡೋಣ. ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲ. ಉತ್ತರ: ಈ ಮೇಲಿನ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯಭಾಗದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಸಂದರ್ಭ: ತಮ್ಮ ಬಸ್ಸಿಗೆ ಹತ್ತಿದ ಸಾಹೇಬರು ಕನ್ನಡ ಶಿಕ್ಷಕರಾಗಿ ನಿವೃತ್ತರಾದರೆಂಬ ವಿಷಯ ಲೇಖಕರಿಗೆ ತಿಳಿಯುತ್ತದೆ. ಆಗ ಲೇಖಕರು, ನೀವು ಕನ್ನಡ ಪಾಠ ಚೆನ್ನಾಗಿ ಮಾಡುತ್ತೀರಾ ಎಂದು ಕೇಳಿದಾಗ ಸಾಹೇಬರು, ನನ್ನ ಸಮಾನ ಪಾಠ ಮಾಡುವವರು ಯಾರೂ ಇಲ್ಲವೆಂದು ಎಲ್ಲರಿಂದಲೂ ಪ್ರಶಸ್ತಿಯನ್ನು ಪಡೆದಿದ್ದೇನೆ ಎಂದು ಹೇಳುತ್ತಾರೆ. ಇದರ ಸ್ವಾರಸ್ಯ: ಮೌಲ್ವಿಯವರು ಪಾಠ ಮಾಡುವಾಗ ಶಿಕ್ಷಕರು ಸಹ ಮಕ್ಕಳಂತೆ ಪಾಠವನ್ನು ಕೇಳುವಷ್ಟು ಸ್ವಾರಸ್ಯದಿಂದ ಪಾಠ ಮಾಡಿ ಪ್ರಶಸ್ತಿ ಪಡೆದಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ನಾಲ್ಕನೇ ಪ್ರಶ್ನೆ. ಅವರು ನಿಮ್ಮೆದುರಿಗೆ ಬಂದರೆ ಏನು ಮಾಡುತ್ತೀರಿ? ಉತ್ತರ: ಈ ಮೇಲಿನ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಇದರ ಆಕರ ಗ್ರಂಥ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಸಂದರ್ಭ: ಸಾಹೇಬರು ಲೇಖಕರ ಊರಿನ ಹೆಸರನ್ನು ಕೇಳಿದಾಗ ಲೇಖಕರು ಗೊರೂರು ಎಂದು ಉತ್ತರಿಸುತ್ತಾರೆ. ಆಗ ಸಾಹೇಬರು, ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಚೆನ್ನಾಗಿ ಕಥೆಗಳನ್ನು ಬರೆಯುತ್ತಾರೆ, ಆದರೆ ತಾನು ಅವರನ್ನು ನೋಡಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ಹೇಳುತ್ತಾ ಸಾಹೇಬರನ್ನು ಪ್ರಶ್ನಿಸುತ್ತಾರೆ. ಇದರ ಸ್ವಾರಸ್ಯ: ಗೊರೂರವರು ತಮ್ಮ ಎದುರಿಗೆ ಇರುವವರೆಂದು ತಿಳಿಯದೆ ಅವರನ್ನು ನೋಡಲೇಬೇಕು ಎನ್ನುವ ಬಯಕೆ ವ್ಯಕ್ತಪಡಿಸುತ್ತಾರೆ. ಈಗ ಐದನೇ ಪ್ರಶ್ನೆ. ನಾನೇ ಆ ಪ್ರಾಣಿ. ಉತ್ತರ: ಈ ಮೇಲಿನ ವಾಕ್ಯವನ್ನು ಗೊರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರು ಬರೆದಿರುವ ಕನ್ನಡ ಮೌಲ್ವಿ ಎಂಬ ಗದ್ಯಪಾಠದಿಂದ ಆಯ್ದುಕೊಳ್ಳಲಾಗಿದೆ. ಆಕರ ಗ್ರಂಥ, ಕನ್ಯಾಕುಮಾರಿ ಮತ್ತು ಇತರ ಕಥೆಗಳು. ಸಂದರ್ಭ: ಸಾಹೇಬರು ಗೊರೂರರ ಕಥೆಗಳನ್ನು ಹೊಗಳುತ್ತಾ, ಅವರು ನೋಡಬೇಕಾದ ಮನುಷ್ಯರು, ಆದರೆ ಇನ್ನೂ ನೋಡಿಲ್ಲ. ಅವರು ಎದುರಿಗೆ ಬಂದರೆ ಸಂತೋಷದಿಂದ ಆಲಿಂಗನ ಮಾಡಿಕೊಳ್ಳುತ್ತೇನೆ ಎಂದು ಹೇಳುವ ಸಂದರ್ಭದಲ್ಲಿ ಲೇಖಕರು ಈ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ. ಇದರ ಸ್ವಾರಸ್ಯ: ಸಾಹೇಬರು ತಾನು ನೋಡಬೇಕೆಂದು ಅಂದುಕೊಂಡಿರುವವರ ಜೊತೆಯಲ್ಲೇ ಸಂಭಾಷಣೆ ನಡೆಸಿ ಸ್ನೇಹ ಬೆಳೆಸಿ ಹಾಗೂ ಅವರನ್ನು ಎದುರಲ್ಲೇ ನೋಡುತ್ತಿದ್ದಾರೆ ಎನ್ನುವುದು ತಮಗೆ ಗೊತ್ತಿಲ್ಲದೆ ಇರುವುದು ಇಲ್ಲಿ ಸ್ವಾರಸ್ಯವಾಗಿದೆ. ಮಕ್ಕಳೇ, ಈಗ ಭಾಷಾ ಚಟುವಟಿಕೆ ನೋಡೋಣ. ಮೊದಲನೇ ಪ್ರಶ್ನೆ. ಆಗಮ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದದ ಕೊನೆಯ ಸ್ವರ ಹಾಗೂ ಉತ್ತರ ಪದದ ಮೊದಲ ಸ್ವರಗಳ ಮಧ್ಯದಲ್ಲಿ ಯಕಾರವನ್ನು ಅಥವಾ ವಕಾರವನ್ನು ಹೊಸದಾಗಿ ಸೇರಿಸಿ ಹೇಳಿದರೆ ಅದನ್ನು ಆಗಮ ಸಂಧಿ ಎಂದು ಕರೆಯುತ್ತಾರೆ. ಉದಾಹರಣೆ: ತಲೆ ಪ್ಲಸ್ ಅಲ್ಲಿ, ಅದೇನಾಗತ್ತೆ? ತಲೆಯಲ್ಲಿ. ಹೇಗೆ ಅಂತಂದರೆ, ಇಲ್ಲಿ ಪೂರ್ವ ಪದ, ಇದು ಉತ್ತರ ಪದ. ಪೂರ್ವ ಪದದ ಕೊನೆಯ ಸ್ವರ ಯಾವುದು? ಎ. ತಲೆ ಅಂದಾಗ ಎ ಆಗುತ್ತೆ. ಇಲ್ಲಿ ಉತ್ತರ ಪದದ ಮೊದಲನೇ ಸ್ವರ ನೋಡಿದಾಗ ಆ, ಎ ಪ್ಲಸ್ ಆ ಸೇರಿದಾಗ ಅದು ಯಕಾರ ಬರ್ತಿದೆ. ಇನ್ನೊಂದು ಉದಾಹರಣೆ ನೋಡೋಣ. ಮಗು ಪ್ಲಸ್ ಅನ್ನು. ಇಲ್ಲಿ ಪೂರ್ವ ಪದದ ಕೊನೆಯ ಸ್ವರ ಉ, ಉತ್ತರ ಪದದ ಮೊದಲನೇ ಸ್ವರ ಅ. ಉ ಪ್ಲಸ್ ಆ ಸೇರಿದಾಗ ಹೊಸದಾಗಿ ವ ಅನ್ನೋ ಅಕ್ಷರ ಹೊಸದಾಗಿ ಬರ್ತಾ ಇದೆ. ಸೊ ಹಾಗಾಗಿ ಮಗುವನ್ನು, ಮಗು ಪ್ಲಸ್ ಅನ್ನು ಮಗುವನ್ನು ಆಗ್ತಾ ಇದೆ. ಸೊ ಇದು ಆಗಮ ಸಂಧಿಯ ಉದಾಹರಣೆ ಆಗುತ್ತೆ. ಈಗ ಎರಡನೇ ಪ್ರಶ್ನೆ. ಆದೇಶ ಸಂಧಿ ಎಂದರೇನು? ಉದಾಹರಣೆ ಕೊಡಿ. ಉತ್ತರ: ಉತ್ತರ ಪದದ ಆದಿಯಲ್ಲಿರುವ ಕ, ತ, ಪ ವ್ಯಂಜನಗಳಿಗೆ ಕ್ರಮವಾಗಿ ಗ, ದ, ಬ ವ್ಯಂಜನಗಳು ಆದೇಶವಾಗುವುವು. ಕೆಲವೊಮ್ಮೆ ಉತ್ತರ ಪದದ ಆದಿಯ ಪ, ಬ, ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗುವುದು. ಇದನ್ನು ಆದೇಶ ಸಂಧಿ ಎನ್ನುವರು. ಮಕ್ಕಳೇ, ಈಗ ಉದಾಹರಣೆ ನೋಡೋಣ. ಮಳೆ ಪ್ಲಸ್ ಕಾಲ, ಮಳೆಗಾಲ. ಇಲ್ಲೇನಾಗ್ತಿದೆ ಅಂದರೆ
ಆದಿಯಲ್ಲಿ ಕ ವ್ಯಂಜನಕ್ಕೆ ಗ ವ್ಯಂಜನವು ಆದೇಶವಾಗಿ ಬರ್ತಕ್ಕಂಥದ್ದನ್ನು ನೋಡ್ಬೋದು. ಹೂ ಪ್ಲಸ್ ತೋಟ ಹೂದೋಟ. ಇಲ್ಲೂ ಹಾಗೆ ಇದು ಉತ್ತರ ಪದದ ಆದಿಯ ಅಕ್ಷರ ಯಾವುದು? ತ. ತಗೆ ದ ವ್ಯಂಜನವು ಆದೇಶವಾಗಿ ಬರ್ತಾ ಇದೆ. ಕಣ್ ಪ್ಲಸ್ ಪನಿ ಕಂಬನಿ. ಇಲ್ಲಿ ನಾವು ನೋಡ್ಬೋದು ಉತ್ತರ ಪದದಲ್ಲಿ ಆದಿಯಲ್ಲಿ ಏನಕ್ಷರ ಉಂಟು? ಪ. ಪಗೆ ಬ ವ್ಯಂಜನವು ಆದೇಶವಾಗ್ತಿದೆ. ನೀರ್ ಪ್ಲಸ್ ಪನಿ ನೀರ್ವನಿ. ಇಲ್ಲಿಯೂ ಸಹ ಪ ವ್ಯಂಜನಕ್ಕೆ ವ. ಒಮ್ಮೊಮ್ಮೆ ಆದಿಯಲ್ಲಿ ಪ ವ್ಯಂಜನಗಳಿಗೆ ವ ಕಾರವು ಆದೇಶವಾಗುವುದು. ಅದಕ್ಕೆ ಉದಾಹರಣೆ ನೀರ್ ಪ್ಲಸ್ ಪನಿ ನೀರ್ವನಿ. ಇಲ್ಲಿ ಪ ವ್ಯಂಜನಕ್ಕೆ ವ ವ್ಯಂಜನವು ಆದೇಶವಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಬಹುದು. ಮನೆ ಪ್ಲಸ್ ಕೆಲಸ ಮನೆಗೆಲಸ. ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ. ಮಕ್ಕಳೇ ಇಲ್ಲಿ ನೋಡಬಹುದು ನಾವು ಉತ್ತರ ಪದದ ಆದಿ ಅಂದರೆ ಮೊದಲನೇದಲ್ಲಿ ಕ ತ ಪ ಅಕ್ಷರಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರ್ತಾ ಇದೆ. ಮಕ್ಕಳೇ ಈಗ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತ ಹೇಳಿದ್ದಾರೆ. ಮೊದಲಿಗೆ ನಾವು ಪದಗಳನ್ನು ಬಿಡಿಸ್ಕೋಬೇಕು, ನಂತರ ಸಂಧಿ ಯಾವುದು ಅಂತ ತಿಳಿದುಕೊಳ್ಳೋಣ. ಮೊದಲನೇದು ಪಾತ್ರವನ್ನು. ಇದನ್ನು ಬಿಡಿಸಿದಾಗ ಪಾತ್ರ ಪ್ಲಸ್ ಅನ್ನು ಪಾತ್ರವನ್ನು. ಇಲ್ಲಿ ವಕಾರ ಆಗಮವಾಗಿ ಬರ್ತಕ್ಕಂಥದ್ದು, ಅದಕ್ಕೆ ಇದರ ಹೆಸರು ವಕಾರಾಗಮ ಸಂಧಿ. ಎರಡನೇದು ಶುದ್ಧಿಯನ್ನು. ಬಿಡಿಸಿದಾಗ ಶುದ್ಧಿ ಪ್ಲಸ್ ಅನ್ನು ಶುದ್ಧಿಯನ್ನು. ಇಲ್ಲಿ ಯಕಾರ ಆಗಮವಾಗಿ ಬರ್ತಕ್ಕಂಥದ್ದು, ಅದಕ್ಕೆ ಇದರ ಹೆಸರು ಯಕಾರಾಗಮ ಸಂಧಿ. ಮೂರನೇದು ಚಳಿಗಾಲ. ಇದನ್ನು ಬಿಡಿಸಿದಾಗ ಚಳಿ ಪ್ಲಸ್ ಕಾಲ. ಇಲ್ಲಿ ಕ ವ್ಯಂಜನಕ್ಕೆ ಗ ವ್ಯಂಜನ ಆದೇಶವಾಗಿ ಬರ್ತಾ ಇರೋದ್ರಿಂದ ಇದಕ್ಕೆ ಗದಾಬಾದೇಶ ಸಂಧಿ. ನಾಲ್ಕನೇದು ಪಡೆದಿದ್ದೇನೆ. ಬಿಡಿಸಿದಾಗ ಪಡೆದು ಪ್ಲಸ್ ಇದ್ದೇನೆ, ಅದೇನಾಗುತ್ತೆ? ಪಡೆದಿದ್ದೇನೆ. ಇಲ್ಲಿ ಪೂರ್ವ ಪದದ ಕೊನೆಯ ಅಕ್ಷರದಲ್ಲಿ ಉ ಸ್ವರ ಮತ್ತು ಉತ್ತರ ಪದದ ಮೊದಲನೇ ಅಕ್ಷರ ಇ ಇದೆ, ಅದನ್ನು ಸೇರಿದಾಗ ಏನಾಗುತ್ತೆ? ಪಡೆದಿದ್ದೇನೆ. ಸ್ವರಲೋಪ ಸಂಧಿ ಆಗುತ್ತೆ. ಐದನೇದು ಬೆಮರ್ವನಿ. ಬೆಮರ್ ಪ್ಲಸ್ ಪನಿ. ಇಲ್ಲಿ ಪ ವ್ಯಂಜನಕ್ಕೆ ವ ವ್ಯಂಜನವು ಆದೇಶವಾಗಿ ಬರ್ತಾ ಇದೆ, ಆದ್ದರಿಂದ ಇದು ಆದೇಶ ಸಂಧಿ. ಈಗ ನಾಲ್ಕನೇ ಮೇನ್ ಕೊಟ್ಟಿರುವ ಪದಗಳನ್ನು ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಅಂಧಕಾರ, ಇದಕ್ಕೆ ನಾವು ಸ್ವಂತ ವಾಕ್ಯದಲ್ಲಿ ಹೇಗೆ ಬರಿಬೋದು? ದೀಪವು ಅಂಧಕಾರವನ್ನು ದೂರ ಮಾಡುತ್ತದೆ. ಎರಡನೇದು 16 ರಾಮನ ಹೇಳಿದ ಮಾತು 16 ಸತ್ಯವಾಗಿದೆ. ಮೂರನೇದು ನಿಭಾಯಿಸು. ತಾಯಿಯು ಮಗುವಿನ ತುಂಟತನವನ್ನು ನಿಭಾಯಿಸುತ್ತಾಳೆ. ನಾಲ್ಕನೇದು ಮುಸುಕಿರುವ. ಮುಸುಕಿರುವ ಮಬ್ಬಿನಲ್ಲಿ ವಾಹನ ಚಲಾಯಿಸುವುದು ಕಷ್ಟಕರ. ಈಗ ಐದನೇ ಮೇನ್ ಕೊಟ್ಟಿರುವ ಪದಗಳನ್ನು ನಿಗ್ರಹಿಸಿ ಸಮಾಸ ಹೆಸರಿಸಿ. ಮೊದಲನೇದು ಮರಗಾಲು. ಇದು ಬಿಡಿಸಾಗ ಮರದ ಪ್ಲಸ್ ಕಾಲು ತತ್ಪುರುಷ ಸಮಾಸ. ಎರಡನೇದು ಹೆಮ್ಮರ. ಹಿರಿದಾದ ಪ್ಲಸ್ ಮರ ಕರ್ಮಧಾರೆಯ ಸಮಾಸ. ಬೀಳ್ಕೊಡೆ. ಬಿಳಿದಾದ ಪ್ಲಸ್ ಕೊಡೆ, ಇದು ಕರ್ಮಧಾರೆಯ ಸಮಾಸ. ಒಗ್ಗಟ್ಟು. ಒಂದು ಪ್ಲಸ್ ಕಟ್ಟು ದ್ವಿಗು ಸಮಾಸ. ಸಪ್ತ ಸ್ವರಗಳು. ಸಪ್ತ ಪ್ಲಸ್ ಸ್ವರಗಳು ದ್ವಿಗು ಸಮಾಸ. ಮಕ್ಕಳೇ ಈಗ ಕೊಟ್ಟಿರುವ ಗಾದೆಯನ್ನು ವಿಸ್ತರಿಸಿ ಬರೆಯಿರಿ ಅಂತ ಹೇಳಿದ್ದಾರೆ. ಮೊದಲನೇದು ತುಂಬಿದ ಕೊಡ ತುಳುಕುವುದಿಲ್ಲ. ಅಂದರೆ ಈ ಗಾದೆ ಮಾತಿನ ಅರ್ಥ ಏನಂತಂದರೆ, ನಾವು ತುಂಬಿದ ಕೊಡ ನೋಡಿರಬಹುದು ನೀವು ಮನೆಯಲ್ಲಿ, ಅದು ಹೇಗೆ ಸ್ಥಿರವಾಗಿ ಅಲುಗಾಡದೆ ಶಬ್ದ ಮಾಡದೆ ಇರುತ್ತದೆಯೋ ಹಾಗೆ ಮನುಷ್ಯರೆಲ್ಲ ಅಷ್ಟೇ ಜ್ಞಾನವನ್ನು ತುಂಬಿರ್ತಕ್ಕಂತಹ, ಅಂದರೆ ನಮ್ಮ ಜ್ಞಾನವು ಎಷ್ಟು ಪಕ್ವವಾಗಿ ತುಂಬಿರುತ್ತದೆಯೋ ಅವರು ಜೀವನದಲ್ಲಿ ಸದಾ ಶಾಂತಿಯಾಗಿ ನಿಶ್ಚಲ ಮನಸ್ಸಿನಿಂದ ಮತ್ತು ಸ್ಥಿರ ಮನಸ್ಸಿಂದ ಇರ್ತಾರೆ ಅನ್ನೋದು ಇದರ ಅರ್ಥ. ಇದನ್ನು ಹೀಗೆ ಬರಿಬಹುದು: ಪರಿಪೂರ್ಣ ಜ್ಞಾನವನ್ನು ಕುರಿತು ಈ ಗಾದೆಯು ಹೇಳುತ್ತದೆ. ಪರಿಪೂರ್ಣ ಜ್ಞಾನಿಯಾದವನು ಯಾವಾಗಲೂ ತನ್ನ ಕುರಿತಾಗಿ ಜಂಬ ಕೊಚ್ಚಿಕೊಳ್ಳುವುದಿಲ್ಲ. ಆದರೆ ಅರ್ಧಜ್ಞಾನಿಯಾದವನು ತಾನು ಎಲ್ಲವನ್ನು ಬಲ್ಲನೆಂದು ಅಹಂಕಾರ ಪಡುತ್ತಾನೆ.
ಮೇಲಾಗಿ ಪೂರ್ಣಕುಂಭವು ಶುಭದ ಸಂಕೇತವಾಗಿದೆ. ನಾವು ಎಷ್ಟೇ ತಿಳಿದಿದ್ದೇವೆ ಎಂದರೂ ತಿಳಿಯಬೇಕಾದದ್ದು ಈ ಜಗತ್ತಿನಲ್ಲಿ ಸಾಕಷ್ಟಿದೆ. ಆದ್ದರಿಂದ ನಾವು ಜ್ಞಾನಾನ್ವೇಷಿಯಾಗಿಯೇ ಇರಬೇಕು. ಪರಿಪೂರ್ಣ ಜ್ಞಾನವನ್ನು ಹೊಂದಿರುವವರ ಮನಸ್ಸು ತಾಳ್ಮೆ, ಸಹನೆ, ಶಾಂತಿಯಿಂದ ತಮ್ಮ ಧರ್ಮದ ಹಾದಿಯಲ್ಲಿ ನಡೆದು ಪ್ರಪಂಚದಲ್ಲಿ ಪರರಿಗೆ ಉಪಕಾರ ಮಾಡುವುದೇ ಅವರ ಜೀವನದ ಮುಖ್ಯ ಗುರಿಯಾಗಿರುತ್ತದೆ. ಅವರು ಚಂಚಲ ಮನಸ್ಸನ್ನು ಹೊಂದಿರುವುದಿಲ್ಲ. ಮನಸ್ಸಿನ ಚಾಂಚಲ್ಯತೆಯಿಂದ ಅನಾವಶ್ಯಕವಾದ ವಿಷಯದ ಗೊಂದಲದಲ್ಲಿ ಸಿಲುಕಿ ಅಶಾಂತಿಯಿಂದ ತಮ್ಮ ಹಾಗೂ ಪರರ ಜೀವನದ ನೆಮ್ಮದಿ ಹಾಳಾಗುತ್ತದೆ. ಜ್ಞಾನಕ್ಕೆ ಕೊನೆ ಎಂಬುದು ಇಲ್ಲವೆಂದು ತಿಳಿದು ನಮ್ರತೆಯಿಂದ ತುಂಬಿದ ಕೊಡದಂತೆ ಎಂದಿಗೂ ತಮ್ಮ ಕರ್ತವ್ಯವನ್ನು ಪಾಲಿಸುತ್ತಾರೆ. ಅವರ ವ್ಯಕ್ತಿತ್ವವು ತುಂಬಿದ ಕೊಡದಂತೆ ಶಾಂತಿಯಿಂದ ಇರುತ್ತದೆ. ಈಗ ಮಕ್ಕಳೇ, ಎರಡನೇ ಗಾದೆ ನೋಡೋಣ. ಬೆಳ್ಳಗಿರುವುದೆಲ್ಲ ಹಾಲಲ್ಲ. ಇದರ್ಥ ಏನಂದರೆ, ಪ್ರಪಂಚದಲ್ಲಿ ಇರ್ತಕ್ಕಂತಹ ಎಷ್ಟೋ ಪದಾರ್ಥಗಳು ಬೆಳ್ಳಗೆ ಇರುತ್ತದೆ, ಆದರೆ ಅದನ್ನೆಲ್ಲ ನಾವು ಹಾಲು ಅಂತ ತಿಳಿದುಕೊಳ್ಳೋಕ್ಕಾಗುತ್ತೆ ಇಲ್ಲ. ಏಕೆ? ಹಾಲು ಅಷ್ಟೇ ಬೆಳ್ಳಕ್ಕಿರೋದಲ್ಲ, ಎಲ್ಲ ಪದಾರ್ಥಗಳು ಬೆಳ್ಳಕ್ಕಿದೆ, ಆದರೆ ಅದರ ಗುಣ ಇದಕ್ಕೆ ಇರೋದಿಲ್ಲ. ಹಾಲಿನಂತಹ ಗುಣ ಬೇರೆ ಪದಾರ್ಥದಲ್ಲಿ ನೋಡೋದಕ್ಕೆ ಬೆಳ್ಳಕ್ಕಿದ್ದರೂ ಸಹ ಹಾಲಿನಂತಹ ಗುಣಗಳಲ್ಲಿ ವ್ಯತ್ಯಾಸ ಕಂಡುಬರುತ್ತೆ. ಮಕ್ಕಳೇ, ನಾವು ಇದನ್ನು ನಿಜ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಅಂತಂದರೆ, ನಾವು ದಿನನಿತ್ಯ ನೋಡ್ತಕ್ಕಂತಹ ಸುಮಾರು ಘಟನೆಗಳು ಅದನ್ನೆಲ್ಲ ಸತ್ಯ ಅಂತ ನಾವು ತಿಳ್ಕೊಳ್ಳೋದು ತಪ್ಪಾಗುತ್ತೆ. ನಾವು ಏನೇ ಇದ್ರೂ ಅದನ್ನು ನೋಡಿ, ಪರೀಕ್ಷಿಸಿ, ಪ್ರಮಾಣಿಸಿ ಆಮೇಲೆ ಅದರ ವಿಚಾರ ಮಾಡಿದಾಗ ನಮಗೆ ಸತ್ಯ ಏನು ಅನ್ನೋದನ್ನು ನಾವು ಕಂಡುಹಿಡಿಯಬಹುದು. ಸೊ ಇದನ್ನು ಹೀಗೆ ಬರೀಬಹುದು. ಒಮ್ಮೊಮ್ಮೆ ಹಾಗೆ ನಾವು ಪ್ರಮಾಣಿಸಿ ನೋಡಿದ್ದು ತಪ್ಪಾಗೋದು ಆಗಿದೆ. ಅದರಿಂದ ನಾವು ಹೇಳುವುದು ಬೆಳ್ಳಗಿರುವುದೆಲ್ಲ ಹಾಲಲ್ಲ, ನೋಡಿದೆಲ್ಲ ಸತ್ಯ ಅಂತ ನಾವು ತಿಳ್ಕೊಳ್ಳೋಕ್ಕೆ ಆಗೋದಿಲ್ಲ. ಹಾಗೆ ತಿಳ್ಕೊಂಡ್ರೆ ಏನಾಗುತ್ತೆ? ಮೋಸ ಹೋಗ್ತೇವೆ. ಸೊ ಇದನ್ನು ಹೀಗೆ ಬರೀಬಹುದು. ಯಾವುದೇ ಸಂಗತಿಯನ್ನು ಕುರಿತು ನಾವು ನೇರವಾಗಿ ನಂಬಬಾರದು. ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡಬೇಕು. ಅದರಲ್ಲೂ ಸಮಕಾಲೀನ ಸಮಾಜದಲ್ಲಿ ಮೋಸಗಾರರು ಹಾಗೂ ನಯವಂಚಕರೇ ಬಹಳವಾಗಿ ಇದ್ದಾರೆ. ಕಾರಣ, ಯಾವುದೇ ವಿಷಯವಾಗಿರಲಿ ಅದನ್ನು ನಾವು ಸಾರ ವಿಚಾರ ಮಾಡಿ ನಂಬಬೇಕು. ಕೇವಲ ಕುರುಡು ನಂಬಿಕೆಯಿಂದ ಸಾಗಿದರೆ ಮೋಸದ ಜಾಲದಲ್ಲಿ ಬೀಳುವುದು ನಿಶ್ಚಿತ. ಈ ಮಾತಿಗೆ ಹಲವಾರು ಐತಿಹಾಸಿಕ ನಿದರ್ಶನಗಳನ್ನು ಕೊಡಬಹುದು. ತಿಳಿಯುವ ಮುನ್ನ, ಬರೆಯುವ ಮುನ್ನ ಸಾರ ವಿಚಾರವನ್ನು ಮಾಡಬೇಕು. ಅಂದಾಗ ನಮ್ಮ ಜೀವನ ಸುರಕ್ಷಿತವಾಗಬಲ್ಲದು. ಸೊ ಮಕ್ಕಳೇ, ಇಲ್ಲಿಗೆ ಕನ್ನಡ ಮೌಲ್ವಿ ಗದ್ಯಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಯಿತು. ನಮಸ್ಕಾರ.